ಬೆಳ್ತಂಗಡಿ ತಾಲೂಕಿನ ಶಿರ್ಲಾಲು ಗ್ರಾಮ ಪಂಚಾಯತ್ ವಠಾರದಲ್ಲಿ ಜೇನು ಕೃಷಿಯ ಬಗ್ಗೆ ರೈತರಿಗೆ ತರಬೇತಿ ಮತ್ತು ಪ್ರಾತ್ಯಕ್ಷಿತೆಯ ಬಗ್ಗೆ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕ ಸರ್ಕಾರ ತೋಟಗಾರಿಕಾ ಇಲಾಖೆ, ಜಿಲ್ಲಾ ಪಂಚಾಯತ್ ಬೆಳ್ತಂಗಡಿ ಮತ್ತು ಬೆಳ್ತಂಗಡಿ ತಾಲೂಕು ಪರಿಶಿಷ್ಟ ವರ್ಗದ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಲ್ಯಾಬ್ಸ್ ಬೆಳ್ತಂಗಡಿ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ನ ಸದಸ್ಯರಾದ ಜಯಶೀಲ ಅವರು ದೀಪ ಬೆಳಕಿ ಉದ್ಘಾಟಿಸಿದರು. ತರಬೇತಿ ಕಾರ್ಯಾಗಾರದಲ್ಲಿ ಶ್ಯಾಮ್ ಭಟ್ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಲಿಂಗಪ್ಪ ನಾಯ್ಕ ಉರುವಾಲು, ತೋಟಗಾರಿಕಾ ನಿರ್ದೇಶಕರಾದ ಚಂದ್ರಶೇಖರ್, ಉಮೇಶ್ ನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದಕ್ಕೋಸ್ಕರ ಈಗ ಜಾಸ್ತಿ ಒತ್ತು ಕೊಡ್ತೀಯಾನೆ ಮಾಡೋದಲ್ಲೇ ಅಲ್ಪ ಮಾತಲ್ಲಿ ಈ ಸ್ವಸಹಾಯ ಸಂಘ ಮಂತ್ರಿ ಈ ಒಂದೊಂದು ಯೋಜನೆಯ ಪ್ರಧಾನಮಂತ್ರಿ ಈ ಸಂಪೂರ್ಣವಾದ ಈ ಯೋಜನೆಯ ಒಂದು ಉಪಯೋಗವನ್ನು ನಮ್ಮ ಪಡೆಯುವ ಒಂದು ಪಾತ್ರವನ್ನು ಸಂತೋಷ ಪಡುತ್ತದೆ ಅಂಜಲಿ ಕುಪ್ಪಂಗಿ ಲ್ಯಾಬ್ಸ್